ತುಳುನಾಡಿನ ಕಾರ್ಣಿಕದ ಶಕ್ತಿ ದೈವದ ಕಾರ್ಣಿಕವನ್ನ ತೋರಿಸುವ ಕಥಾವಸ್ತುವಿರುವ ಧರ್ಮದೈವ ಕಿರುಚಿತ್ರದ ಚಿತ್ರೀಕರಣ ಸುಮಾರು 100 ವರ್ಷದ ಇತಿಹಾಸವಿರುವ ಬೆಳ್ಳಾರಿಯ ತೋಟಮನೆಯಲ್ಲಿ ನಡೆದಿದೆ. ನಿತಿನ್ ರೈ ಕುಕ್ಕುವಳ್ಳಿ ಹಾಗೂ ಹಮೀದ್ ಪುತ್ತೂರು ಚಿತ್ರವನ್ನ ನಿರ್ದೇಶಿಸಿದ್ದು, ಕತೆ ನಿತಿನ್ ರೈ ಕುಕ್ಕುವಳ್ಳಿ ಬರೆದಿದ್ದಾರೆ. ತುಳುನಾಡಿನ ಕಾರ್ಣಿಕ ಶಕ್ತಿಯೇ ನಾವೆಲ್ಲ ನಂಬುವ ದೈವಗಳು. ತುಳುನಾಡಿನಲ್ಲಿ ಪ್ರತಿ ಕುಟುಂಬಕ್ಕೂ ಒಂದೊಂದು ಧರ್ಮ ದೈವವಿರುತ್ತದೆ. ಈ ಧರ್ಮ ದೈವಗಳ ಕಾರ್ಣಿಕವನ್ನ ತೋರಿಸುವ ಒಂದು ಚಿಕ್ಕ ಪ್ರಯತ್ನವೇ ಸೋನು ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಕಿರುಚಿತ್ರವೇ ಧರ್ಮದೈವ. ಚಿತ್ರದ ಚಿತ್ರೀಕರಣ ಬೆಳ್ಳಾರಿಯ ಸುಮಾರು 100 ವರ್ಷದ ಇತಿಹಾಸವಿರುವ ಬೆಳ್ಳಾರಿಯ ತೋಟಮನೆಯಲ್ಲಿ ಹಾಗೂ ಸುತ್ತಮುತ್ತಲ ಪರಿಸರದಲ್ಲಿ ನಡೆದು ಇದೀಗ ತಾಂತ್ರಿಕ ಕೆಲಸಗಳು ಪ್ರಗತಿಯಲ್ಲಿದೆ. ಬೆಳ್ಳಾರಿಯಲ್ಲಿ ನಡೆದ ಚಿತ್ರೀಕರಣಕ್ಕೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಸುಭಾಷ್ ಚಂದ್ರ ರೈ ತೋಟ ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಮನೆಯ ಹಿರಿಯರಾದ ಲಕ್ಷ್ಮೀನಾರಾಯಣ್ ಭಂಡಾರಿ, ಬಾಲಚಂದ್ರ ರೈ, ಶರತ್ ರೈ ಪಟ್ಟೆ ಮುಂತಾದವರು ಉಪಸ್ಥಿತರಿದ್ದರು. ಚಿತ್ರದಲ್ಲಿ ರಮೇಶ್ ರೈ ಕುಕ್ಕುವಳ್ಳಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಸುಂದರಿ ಮಂದಾರ, ಪೆನ್ಸಿಲ್ ಬಾಕ್ಸ್ ಖ್ಯಾತಿಯ ದೀಕ್ಷಾ ಡಿ ರೈ, ಚಿತ್ತರಂಜನ್ ಶೆಟ್ಟಿ ನುಳಿಯಾಲು, ವಸಂತ ಲಕ್ಷ್ಮಿ, ಕೌಶಿಕ್ ರೈ ತೋಟ ಮತ್ತು ನಿತೇಶ್ ದೋಲ್ತೋಡಿ ಮುಂತಾದವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಚಿತ್ರವನ್ನ ಸುಧಾಕರ್ ಪಡೇಲ್ ತಮ್ಮ ಸೋನು ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಿಸಿದ್ದಾರೆ. ಹರೀಶ್ ಪುತ್ತೂರು ಕ್ಯಾಮೆರಾ ಕೆಲಸವನ್ನ ಮಾಡಿದ್ದು, ರಾಧೇಶ್ ರೈ ಮಡಪಾಡಿ ಅವರ ಸಂಕಲನ ಮತ್ತು ಧ್ವನಿಗ್ರಹಣವಿದ್ದು, ಪ್ರೇಮ ಆರ್ಲಪದವು ಅವರ ಪ್ರಸಾದನ ಈ ಕಿರುಚಿತ್ರಕ್ಕಿದೆ. ಚಿತ್ರದ ಚಿತ್ರಕಥೆ ಹಮೀದ್ ಪುತ್ತೂರು ಬರೆದಿದ್ದು, ಸಂಭಾಷಣೆ ಜವಾಬ್ದಾರಿಯನ್ನ ಹಮೀದ್ ಪುತ್ತೂರು ಮತ್ತು ನಾರಾಯಣ್ ರೈ ಕುಕ್ಕುವಳ್ಳಿ ಮತ್ತು ಸ್ಥಿರ ಚಿತ್ರ ಪ್ರಣವ್ ಭಟ್, ಗ್ರಾಫಿಕ್ಸ್ ಧನುರೈ ಹಾಗೂ ನಿತಿನ್ ಕಾಣಾವು ನಿರ್ವಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಳ್ಳಾರಿ.